ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980. Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಯಾವಾಗಲೂ ಟೇಸ್ಟಿ ರೆಸಿಪಿ ಹೇಳಿಕೊಡುವಂಥ ವೀಣಾ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ. ಯಾವಾಗಲೂ ಇನ್ನೋವೇಟಿವ್ ಆ್ಯಂಡ್ ಟೇಸ್ಟಿ ರೆಸಿಪಿ ಆ್ಯಂಡ್ ಕ್ವಿಕ್ ರೆಸಿಪೀಸ್. ಸೊ ಯಾವ ರೆಸಿಪಿ ಹೇಳ್ಕೊಡ್ತಾರೆ ಅವ್ರನ್ನೇ ಕೇಳಬೇಕಲ್ಲ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಯಾವಾಗಲೂ ಬರುವಾಗ ಏನಾದರೂ ಒಂದು ಇನ್ನೋವೇಟಿವ್ ರೆಸಿಪಿ ಇರುತ್ತೆ. ಸೊ ಇವತ್ತು ಇನ್ನೋವೇಟಿವ್ ಟ್ರೆಡಿಷ್ನಲ್ಲ, ಏನು ನಾನು ದೊಡ್ಡದಾಗಿ ಹೇಳಿದೆ ಇನ್ನೋವೇಟಿವ್ ಕ್ವಿಕ್ ರೆಸಿಪಿ ಅಂತ. ಒಂದು ಲೆಕ್ಕದಲ್ಲಿ ಇನ್ನೋವೇಟಿವ್ ಕ್ವಿಕ್ ರೆಸಿಪಿನೇ. ಅಂದರೆ ನಾನು ಇವತ್ತು ಫಿಶ್ ಕಟ್ಲೆಟ್ ಮಾಡ್ತಾ ಇದ್ದೇನೆ. ಫಿಶ್ ಕಟ್ಲೆಟ್, ಚಿಕನ್ ಕಟ್ಲೆಟ್, ನಾರ್ಮಲಿ ಕಟ್ಲೆಟ್ಸ್ ಎಲ್ಲ ಉಂಟು. ಫಿಶಲ್ಲಿ ಮಾಡ್ತಾ ಇದ್ದೇನೆ ನಾನು. ಫಿಶಿಂದ ಕಟ್ಲೆಟ್. ಓಕೆ. ಇದಕ್ಕೆ ಏನಾದರೂ ಸ್ಪೆಸಿಫೈಡ್ ಇಂಥದ್ದು ಫಿಶ್ ಬೇಕಾ? ಅಂದರೆ ಕನ್ನಡದಲ್ಲಿ ಬಂಗಡೆ ಅಂತ ಹೇಳ್ತಾರೆ. ಬಂಗಡೆ ಮೀನು ಮತ್ತು ರಾಣಿ ಮೀನು ಅಂತ ಸ್ವಲ್ಪ ಮಾಂಸ ಸಿಗುವಂಥದ್ದು ಬೇಕು, ಹಾಗೆ ಮುಳ್ಳಿರಬಾರ್ದು ಸ್ವಲ್ಪ. ಓಕೆ ಓಕೆ, ಸರಿ. ಹಾಗಾದರೆ ಬಂಗಡೆ ಅಂದರೆ ನನಗೂ ತುಂಬ ಇಷ್ಟ. ಓಕೆ, ಹೋಗೋಣ ಕಿಚನ್ಗೆ, ಬನ್ನಿ. ಎಸ್ ಮೇಡಮ್. ಸೊ ಹಾಗಾದರೆ ಈಗ ಫಸ್ಟಿಗೆ ನಮಗೆ ಫಿಶ್ ಕಟ್ಲೆಟ್ ಮಾಡುವ. ಸ್ಟಾರ್ಟ್ ಮಾಡುವ. ಹೇಗೆ? ಒಂದು ಬೌಲಲ್ಲಿ ಮಿಕ್ಸಿಂಗ್ ಮಾಡುವ ಎಲ್ಲವನ್ನು. ನಾನು ಬಂಗಡೆ ಮೀನನ್ನು ಸ್ವಲ್ಪ ಬೇಯಿಸಿ ತಂದಿದ್ದೇನೆ ಮನೆಯಲ್ಲಿ, ಕ್ಲೀನ್ ಮಾಡಿ. ಇದು ಹೇಗೆ ಅಂದರೆ ಬರೀ ಹಾಗೆ ನೀರಲ್ಲಿ ಏನಾದರೂ ಹಾಕಿದ್ರೆ? ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಸಹ ಬೇಯಿಸ್ಬೋದು ಬಂಗಡೆ ಮೀನನ್ನು. ಇಲ್ಲಾಗಿದ್ರೆ ನೀವು ಈಗ ಇಡ್ಲಿ ಎಲ್ಲ ಬೇಯಿಸ ಸ್ವಲ್ಪ ಹಬೆಯಲ್ಲಿ ಒಂದು 5 ನಿಮಿಷ ಸ್ಟೀಮಲ್ಲಿ ಆ ಟೈಪ್ ಸಹ ಮಾಡ್ಬೋದು, ಈ ಟೈಪ್ ಸಹ ಮಾಡ್ಬೋದು. ಇದು ನೀರಲ್ಲಿ ಹಾಕಿ ಬೇಯಿಸುವಾಗ ಸ್ವಲ್ಪ ಉಪ್ಪಿನಂಶ ಹಾಕಬೇಕಾಗ್ತದೆ, ಯಾಕಂದ್ರೆ ನೀರು ಎಳಿತದಲ್ಲ, ಚಪ್ಪೆ ಬರ್ತದೆ ಅಂತ ಹೇಳಿ ಬೇಯಿಸಿ ನಾನೆಲ್ಲ ಕ್ಲೀನ್ ಮಾಡಿ ಸ್ಟೀಮಲ್ಲಿ ಬೇಯಿಸಿದ್ದು. ಇದು ನೀರು ಹಾಕಿ ಬೇಯಿಸಿದ್ದು, ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೇನೆ. ಮತ್ತೆ ಎಲ್ಲ ತೆಗೆದಿದ್ದೇನೆ, ಅಂದರೆ ಮುಳ್ಳಿರುತ್ತೆ ಅಲ್ವಾ, ಮುಳ್ಳಿರಬಾರ್ದು ಅಂತ ಹೇಳಿ. ಸೊ ಯಾವುದು ಮುಳ್ಳಿರೋದಿಲ್ಲ ಅಂತ ಮೀನು? ಮುಳ್ಳಿ ಎಲ್ಲ ಮೀನಿಗೂ ಮುಳ್ಳಿರುತ್ತೆ. ಬ್ಯಾಕ್ಬೋನ್ ಎಲ್ಲದಕ್ಕೂ ಬೇಕು. ಆದ್ರೆ ಸ್ವಲ್ಪ ಮಾಂಸ ಇರ್ತದಲ್ವಾ, ಈಗ ಆ ಟೈಪ್ ಜಾಸ್ತಿ ಇದ್ದದ್ದು ಈ ರಾಣಿ ಮೀನು, ಬಂಗಡೆ, ಹಾಗಂತ ಬೂತಾಯಿ ಅಂತದೆಲ್ಲ ಆಗ್ಲಿಕ್ಕಿಲ್ಲ. ಅದ್ರಲ್ಲಿ ತುಂಬಾ ಮುಳ್ಳಿನ ರಾಶಿ, ಮುಳ್ಳಿರುವಂಥದ್ದು ಆಗುದಿಲ್ಲ. ಈ ಮೀನಿಗೆ ನಾವು ಬಟಾಟೆ ಉಂಟಲ್ವಾ, ಆಲೂಗಡ್ಡೆ, ಅದನ್ನು ಸಹ ಬೇಯಿಸಿ ನಾನು ತುಂಬ ಸ್ಮ್ಯಾಶ್ ಮಾಡಬಾರ್ದು, ಬೆಂದು ಸ್ವಲ್ಪ. ಓಕೆ, ಹಾಗಾಗಿ ಬೇಯಿಸಿದ ಆಲೂಗಡ್ಡೆ, ನೀರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಸಿಮೆಣಸು ಚಾಪ್ಡ್, ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿ. ಎಸ್. ಸೊ ಅರುಣಾ ಮಸಾಲದವರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಇದೆ. ಸೊ ಇದು ಒಳ್ಳೆ ನೋಡಿ, ಇಷ್ಟು ಹಾಫ್ ಬಾಟಲ್ ಖಾಲಿ ಆದರೂ ಕೂಡ ಒಳ್ಳೆ ಅರೋಮ್ಯಾಟಿಕ್ ಇದೆ. ಇನ್ನೂ ಒಳ್ಳೆ ಫ್ರೆಶ್
ಅರೋಮಾ ಬರುತ್ತೆ. ಹಾಕ್ಲಾ? ಹಾಂ ಸಾಕು. ಇದಕ್ಕೆ ನಾನು ಸ್ವಲ್ಪ ಚಾಟ್ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೇನೆ. ಓಕೆ. ಸ್ವಲ್ಪ ಲಿಂಬು ರಸ, ಕೊತ್ತಂಬರಿ ಸೊಪ್ಪು, ಇದು ಬ್ರೆಡ್ ಕ್ರಮ್ಸ್, ಇದಕ್ಕೆ ಟರ್ಮರಿಕ್ ಪೌಡರ್ ಬೇಕು, ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ. ಅರುಣಾದವರ ಟರ್ಮರಿಕ್ ಪೌಡರ್ ಸಾಕು. ಚಿಲ್ಲಿ ಪೌಡರ್, ಅರುಣಾ ಚಿಲ್ಲಿ ಪೌಡರ್ ಸಾಕ. ಸ್ವಲ್ಪ ಸ್ಪೈಸಿ ಇರಲಿ, ಸ್ವಲ್ಪ ಹಾಕಿ. ಹಾಂ, ಮೀನಿಗೆ ಹುಳಿ ಖಾರ ಉಪ್ಪು ಎಲ್ಲವೂ ಕೂಡ ಕರೆಕ್ಟಾಗಿದೆ. ಸಾಕ ಸಾಕು. ಸ್ವಲ್ಪ ಗರಂ ಮಸಾಲ, ಅರುಣ ಗರಂ ಮಸಾಲ ಪೌಡರ್. ಓಕೆ, ಸಾಕು ಸಾಕು. ಇದಕ್ಕೆ ಸ್ವಲ್ಪ ನಾನು ಎಗ್ ಹೂಕನ್ನು ಹಾಕ್ತಾ ಇದ್ದೇನೆ. ಇದು ಈಗ ಪೊಟ್ಯಾಟೊ ಹಾಕಿದ್ದೀರಲ್ಲ, ಅದನ್ನು ಸರಿಯಾಗಿ ಮ್ಯಾಶ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ವಾ? ತುಂಬ ಸ್ಮ್ಯಾಶ್ ಬೇಡ, ಸ್ವಲ್ಪ ನಾವು ಅಂದರೆ ಬೆಂದಿರುತ್ತೆ ಅಲ್ವಾ ಅದು, ಅಂದರೆ ಸ್ಮ್ಯಾಶ್ ಅಂದರೆ ಕೈಯಲ್ಲಿ ಹೀಗೆ ಬೇಡ, ನಾವು ಈಗ ಕಲಿಸುವಾಗ ಸ್ಮ್ಯಾಶ್ ಆಗುತ್ತೆ, ಅದರೊಟ್ಟಿಗೆ ಆಗುತ್ತೆ. ನಾವು ಅಷ್ಟೊಂದು ಗ್ಯಾಸ್ ಆನ್ ಮಾಡಿ ಫ್ರೈ ಪ್ಯಾನ್ ಇಡುವ. ಪ್ಯಾನ್, ಹೌದು. ಓಕೆ. ಡೀಪ್ ಫ್ರೈ ಅಲ್ಲ, ಶಾಲೋ ಫ್ರೈ? ಸ್ಯಾಲೋ ಫ್ರೈ. ಸರಿ. ಆಯಿಲ್ ಹಾಕ್ಲಾ? ಆಯಿಲ್ ಹಾಕಿ. ಸೊ ನಿಮ್ಗೆ ಗೊತ್ತೇ ಇದೆ, ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು ಸಾಕು. ಸ್ಲೋ ಅಲ್ಲಿ ಇಡುವ ಸುಕನ್ಯಾ, ಅಲ್ಲಿ ತನಕ ನಾವು ಇದು ಡನ್. ನಾನು ಕೈಯಲ್ಲಿ ಮಾಡ್ತಾ ಇದ್ದೇನೆ. ಕರೆಕ್ಟ್ ಶೇಪ್ ಎಲ್ಲ ಬರಬೇಕು, ಕೈಯಲ್ಲಿ ಮಾಡಬೇಕಾಗುತ್ತೆ. ಈ ಪಾಂಫ್ರೆಟ್ದೆಲ್ಲ ತುಂಬ ಚೆನ್ನಾಗಿ ಬರ್ಬೋದು. ಹಾಂ, ಚೆನ್ನಾಗಿ ಬರ್ಬೋದು. ಓಕೆ. ಸುರ್ಮಾಯಿ ಪಾಂಫ್ರೆಟ್ದೆಲ್ಲ. ಹೌದೌದು. ನಾನು ಮ್ಯಾಕ್ರೋಲ್ ಅಂದರೆ ರಾಜ ಅಲ್ವಾ? ಎಕ್ಸಾಕ್ಟ್ಲಿ. ಅಂದರೆ ನೀವು ಹೇಳಿದ ಪ್ರಕಾರ ಯಾವುದೇ ತುಂಬ ಮಾಂಸ ಇರುವಂಥ ಮೀನು ಬೇಕು, ಬಟ್ ಅದೇ ಮುಳ್ಳು ಕಮ್ಮಿ ಇರುವಂಥದ್ದು. ಹೌದು. ಸೊ ಚಿಕನ್ ಕಟ್ಲೆಟ್ ತಿಂದಿದ್ದೀವಿ, ವೆಜ್ ಕಟ್ಲೆಟ್ ಆಯಿತು, ಈಗ ಫಿಶ್ ಕಟ್ಲೆಟ್. ಈ ರೀತಿ ಮಾಡಿ ಇಟ್ಕೊಳ್ಳುವ ನಾವು. ತುಂಬ ಸಾಫ್ಟಾಗಿ ಕೂಡ ಬರ್ಬೋದಲ್ಲ? ಸಾಫ್ಟಾಗಿ ಬರ್ತದೆ. ಸೊ ಇನ್ನೊಂದು ಟಿಪ್ ಏನು ಗೊತ್ತಾ, ನಾವು ಈಗ ಬ್ರೆಡ್ ಕ್ರಮ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ ನಮ್ಮ ರುಚಿಯಲ್ಲೇ ಒಬ್ಬರು ಮಾಡಿ ಅದನ್ನು ತೋರಿಸಿದ್ರು, ಹಾಗಾಗಿ ನನಗೆ ಇದು ತುಂಬ ಯೂಸ್ಫುಲ್ ಟಿಪ್ ಅಂತ ಅನ್ನಿಸ್ತು. ಈ ಅವಲಕ್ಕಿ ಇದೆ ಅಲ್ಲ, ಹೌದು, ಅವಲಕ್ಕಿಯನ್ನು ಚೆನ್ನಾಗಿ ಹುರಿದು ಇದೇ ರೀತಿ ಪುಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೆ ಕ್ರಿಸ್ಪಿ ಬರುತ್ತೆ. ಕ್ರಿಸ್ಪಿ. ಅದು ನಾವು ಕಾಯಿ ಹೋಳಿಗೆ ಮಾಡ್ತೇವಲ್ಲ, ಅದಕ್ಕೆ ಆ್ಯಡ್ ಮಾಡ್ತೇವೆ. ಕಾಯಿ ಹೋಳಿಗೆ. ಹೌದು, ಸ್ವಲ್ಪ ಅದು ಎಲ್ಲಾದ್ರೂ ಬೆಲ್ಲದ ಪಾಕ ಸ್ವಲ್ಪ ನೀರಾಗತ್ತೆ ಅಂತ ಹೇಳಿ. ಬಟ್ ಇದು ಕಟ್ಲೆಟ್ಗೆಲ್ಲ ಅವರು ಏನೋ ಒಂದು ಕಟ್ಲೆಟ್ ಏನೋ ಮಾಡಿದ್ರು, ಅದಕ್ಕೆ ಅದನ್ನ ಹಾಕಿ ಸೂಪರ್ ಒಳ್ಳೆ ಕ್ರಿಸ್ಪಿ. ಅಂಡ್ ಬ್ರೆಡ್ ಕ್ರಮ್ಸ್ ಜೊತೆಗೂ ಬಹುಶಃ ನಾವು ಅದನ್ನ ಮಿಕ್ಸ್ ಮಾಡಿ ಇನ್ನೂ ಚೆನ್ನಾಗಿ ಬರ್ಬೋದು. ಈಗ ನೋಡಿ, ನಾವು ಅಕ್ಕಿ ಕೋಟಿಂಗ್ಗೆ ಮಾತ್ರ ಈ ಮೀನು ಫ್ರೈ ಎಲ್ಲ ಮಾಡುವಾಗ ನಾವು ಅಕ್ಕಿ ಹಿಟ್ಟೊತ್ತಿಗೆ ಸ್ವಲ್ಪ ರವೆ ಸಹ ಮಿಕ್ಸ್ ಮಾಡ್ತೇವೆ, ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಹೇಳಿ. ಫ್ರೈಗೆ ಹಾಕೋಣ ಒಂದು ಟ್ರಿಪ್. ಎಸ್,
ಹಾಕ್ಕೊಳ್ಬೋದು. ಬಿಸಿಯಾಗಿದೆ. ಸ್ಲೋ ಫ್ರೈ ಮಾಡುವ. ಆಲ್ರೆಡಿ ಎಲ್ಲವೂ ಕೂಡ ಅದರಲ್ಲಿ ಬೆಂದಿರುವಂಥದ್ದು, ಹಾಗಾಗಿ ಹೆಚ್ಚು ಏನು ಇದಾಗಬೇಕಿಲ್ಲ. ಔಟರ್ ಕವರ್ ಮಾತ್ರ ಬೇಯಬೇಕು. ಗೋಲ್ಡನ್ ಬ್ರೌನ್ ಆದರೆ ಸಾಕು. ತಿರುಗಿಸ್ಲಾ? ಒಂದು ತಿರುಗಿಸಿ. ವಾವ್, ನೈಸ್ ಅರೋಮಾ, ಸೂಪರ್. ಒಳ್ಳೆ ಕ್ರಿಸ್ಪಿಯರ್ ಗೋಲ್ಡನ್ ಬ್ರೌನ್ ಬಂದಿದೆ. ತೆಗೆಯುದಾ? ಆಯ್ತು. ಹಾಂ, ಬಿಸಿ ಬಿಸಿಯಾದ ಫಿಶ್ ಕಟ್ಲೆಟ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿಫುಲ್, ನೋಡೋದಕ್ಕೂ ಚೆನ್ನಾಗಿ ಕಾಣ್ತಾ ಇದೆ. ಅರೋಮಾ ಅಂತೂ ಸೂಪರಾಗಿ ಬರ್ತದೆ. ವೆರಿ ನೈಸ್, ಥ್ಯಾಂಕ್ ಯು. ಯೂಶ್ವಲಿ ಚಿಕನ್ ಕಟ್ಲೆಟ್, ವೆಜ್ ಕಟ್ಲೆಟ್ ಇದನ್ನೆಲ್ಲ ತಿಂದಿರ್ತೀರಿ, ಬಟ್ ದಿಸ್ ಇಸ್ ಫಿಶ್ ಕಟ್ಲೆಟ್. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಫಿಶ್ ಕಟ್ಲೆಟ್ ತಯಾರಿಸೋ ವಿಧಾನ: ಮೊದಲು ಬಂಗುಡೆ ಮೀನನ್ನು ಹಬೆಯಲ್ಲಿ ಬೇಯಿಸಿ ಮುಳ್ಳನ್ನು ಬೇರ್ಪಡಿಸಿಕೊಳ್ಳಿ. ನಂತರ ಬೇಯಿಸಿ ಕಿವುಚಿದ ಆಲೂಗಡ್ಡೆಗೆ ಹೆಚ್ಚಿದ ಈರುಳ್ಳಿ, ಉಪ್ಪು, ಹಸಿಮೆಣಸು, ಅರುಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಟಕಿ ಚಾಟ್ ಮಸಾಲ ಪುಡಿ, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಬ್ರೆಡ್ ಕ್ರಮ್ಸ್, ಅರುಣ ಅರಶಿನ ಪುಡಿ, ಮೆಣಸಿನ ಪುಡಿ, ಗರಂ ಮಸಾಲ ಪುಡಿ, ಮೊಟ್ಟೆ ಎಲ್ಲವನ್ನು ಒಂದಾದ ಮೇಲೊಂದು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಆನಂತರ ಚಿಕ್ಕ ವಡೆ ರೀತಿ ತಟ್ಟಿಕೊಂಡು ಮೊಟ್ಟೆ ಮಿಶ್ರಣದಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ನಲ್ಲಿ ಹೊರಳಿಸಿ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಫಿಶ್ ಕಟ್ಲೆಟ್ ಸಂಜೆ ಚಹಾದೊಂದಿಗೆ ಅಥವಾ ಸ್ಟಾರ್ಟರ್ಸ್ ಆಗಿ ಸವಿಯಲು ಬಲು ರುಚಿಕರ. ಯಮ್ಮಿ ಯಮ್ಮಿ ಫಿಶ್ ಕಟ್ಲೆಟ್ ರೆಡಿಯಾಗಿದೆ. ನೆಕ್ಸ್ಟ್ ಯಾವ ರೆಸಿಪಿ ಕ್ಲೂ ಇಲ್ಲ, ಹೇಳಿಲ್ಲ ಇನ್ನೂ ಕೂಡ. ಯಾವ ರೀತಿ ಇರ್ಬೋದು, ಏನೆಲ್ಲ ರೆಸಿಪಿ ಇರ್ಬೋದು ನೋಡಬೇಕು. ಕಾದು ನೋಡಿ. ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಪನ್ ತೂರ್ದಾಲ್, ಕ್ಯಾಲ್ಸಿಬ್ರೈಡ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಫಿಶ್ ಕಟ್ಲೆಟ್ ರೆಡಿ ಆಗಿದೆ. ನೆಕ್ಸ್ಟ್ ಯಾವ ರೆಸಿಪಿ ಗೊತ್ತಿಲ್ಲ, ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ಯಮ್ಮಿ ಟೇಸ್ಟಿ ರೆಸಿಪಿ ತಯಾರಿಸ್ತೀರಿ? ಸ್ವೀಟ್ ಕಾರ್ನ್ ಪನ್ನೀರ್ ಮಸಾಲ. ಹಾಂ, ಒಂದು ಈ ಕಡೆ ಫಿಶ್, ಇನ್ನೊಂದು ಕಡೆ ಪನ್ನೀರ್, ವೆಜ್ಜಲ್ಲೂ ಕೂಡ. ವೆರಿ ನೈಸ್. ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಹೇಗೆ? ಮಿಕ್ಸಿ ಜಾರ್ ಕೊಡಿ. ನೀರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸು ಗ್ರೈಂಡ್ ಮಾಡಬೇಕು. ನೀರು ಹಾಕ್ಬೇಕಾ? ಹಾಂ, ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡಿ. ಸ್ವಲ್ಪ ನೀರು ಸಾಕು, ಯಾಕಂದರೆ ನೀರುಳ್ಳಿ ನೀರು ಬಿಡ್ತದೆ. ಓಕೆ, ಸಾಕು. ಸಾಕು. ಗ್ಯಾಸ್ ಆನ್ ಮಾಡಿ ನಾವೊಂದು
ಕಾವಲಿಗೆ ಇಡುವ. ಬಾಣಲೆ. ಬಾಣಲೆ ಇಡುವ. ಆಯಿಲ್ ಹಾಕ್ಬೇಕಾ? ಸ್ವಲ್ಪ ಆಯಿಲ್ ಹಾಕಿ. ಸೊ ನಿಮಗೆ ತಿಳಿದೇ ಇರುವ ಹಾಗೆ ಸನ್ ಪ್ರೀಮಿಯಂ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನೋಡಿ. ಸಾಕು. ಇದು ಪನ್ನೀರ್ ಫಸ್ಟ್ ಫ್ರೈ ಮಾಡ್ಕೊಳ್ಳೋದು. ಹೌದಾ? ಪನ್ನೀರನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳುವ. ಸೊ ಬರೀ ಹಾಗೆ ಹಾಕಿದ್ರು ಒಂದು ಟೇಸ್ಟ್. ಹೌದು. ಫ್ರೈ ಮಾಡಿ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಟೇಸ್ಟ್. ಪನ್ನೀರ್ ಫ್ರೈ ಮಾಡುವಾಗ ಯೂಶ್ವಲಿ ನನಗೂ ಇದೇ ಆಗುತ್ತೆ. ಯಾಕೆ ಗೊತ್ತಾ, ಯಾವ ಕಡೆ ಕಾದಿರುತ್ತೋ ಅದೇ ಸೈಡ್ ಬಿದ್ದೋಗುತ್ತೆ. ಎಷ್ಟು ಸಾರಿ ನಾವು ಟರ್ನ್ ಮಾಡಿದ್ರು ಅದೇ ಸೈಡ್ ಫ್ರೈ ಆಗೋದು. ಆಗಿದೆ ಸುಕನ್ಯಾ. ಇದು ಆಯಿತು, ತೆಗೆದಾ? ಹೌದು, ತೆಗಿತೇನೆ. ಅದಕ್ಕೆ ತೆಗಿತೀರಾ? ಹೌದು, ಇದಕ್ಕೆ ತೆಗಿತೇನೆ. ಇದೊಂದು ಸೈಡಲ್ಲಿ ಇಡುವ. ಇದಕ್ಕೆ ನಾನು ಸ್ವಲ್ಪ ಇದೇ ಎಣ್ಣೆಗೆ ಸಾಕಾಗತ್ತೆ ಸ್ವಲ್ಪ ಜೀರಿಗೆ. ಇದು ನಿಮಗೆ ಆಪ್ಷನಲ್ಲು. ಚಕ್ಕೆ ಮತ್ತು ಇದು ಚಕ್ಕೆ, ಪತ್ತ ಮತ್ತು ಒಂದು ಸ್ವಲ್ಪ ಇಲಾಚಿ. ಈಗ ನಾವು ಇದು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಪ್ಯೂರಿ ಹಾಕುವ. ಸ್ವಲ್ಪ ಫ್ರೈ ಆಗಲಿ, ಹಸಿ ವಾಸನೆ ಹೋಗಲಿಕ್ಕೆ. ಈರುಳ್ಳಿಯ ಹಸಿ ವಾಸನೆ. ಅಲ್ಲಿ ತನಕ ನಾವು ಟೊಮೆಟೊವನ್ನು ಸೇಮ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ. ಟೊಮೆಟೊ ಪ್ಯೂರಿಸಬೇಕು. ಹಾಕೋದು ಅದಕ್ಕೆ ಹಾಕಿ. ಎರಡರದ್ದು ಕೂಡ ಹಸಿ ವಾಸನೆ ಹುರಿಬೇಕು. ಸೊ ಇದು ಅಂದರೆ ಯಾವುದ್ರ ಜೊತೆಗೆ ಕಾಂಬಿನೇಷನ್? ಚಪಾತಿ, ಪರೋಟ, ರೋಟಿ ಅಂಥದಕ್ಕೆಲ್ಲ ಒಳ್ಳೆ ಶೂಟ್ ಆಗುತ್ತೆ. ಇದು ತೀರಾ ತಿಕ್ ಗ್ರೇವಿ. ಸ್ವಲ್ಪ. ಇದಕ್ಕೆ ನಾವು ಗರಂ ಮಸಾಲ ಎಲ್ಲ ಆ್ಯಡ್ ಮಾಡಬೇಕು. ಅರುಣಾದವರು ಗರಂ ಮಸಾಲ ಪೌಡರ್, ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್. ಸೊ ಹಾಗಾದರೆ ಅರುಣ ಗರಂ ಮಸಾಲ ಪುಡಿ ಹಾಕ್ಲಾ? ನೋಡ್ಕೊಳ್ಳಿ. ಸಾಕು. ಟರ್ಮರಿಕ್ ಹಾಕಿ. ಚಿಲ್ಲಿ, ಅರುಣ ಚಿಲ್ಲಿ ಪೌಡರ್. ಓಕೆ. ಆಲ್ರೆಡಿ ನಾವು ಹಸಿಮೆಣಸು ಹಾಕಿದ್ದೇವೆ. ಖಾರ ನೋಡಿ ಹಾಕಬೇಕು. ಹಾಕಬೇಕಾ ಹೇಗೆ? ಸ್ವಲ್ಪ ಹಾಕಿ. ಓಕೆ. ಅರುಣ ಟರ್ಮರಿಕ್ ಪೌಡರ್ ಸಾಕು. ಇದರೊಟ್ಟಿಗೆ ನಾವು ಸ್ವೀಟ್ ಕಾರ್ನ್ ಇದನ್ನು ಸಹ ಆ್ಯಡ್ ಮಾಡುವ. ಅಂದರೆ ಈಗ ಟೊಮೆಟೊ ಪ್ಯೂರಿ ಬೇಯಬೇಕಲ್ಲ, ಒಟ್ಟಿಗೆ ಬೇಯಲಿ ಅಂತ. ಸ್ವಲ್ಪ ನೀರು ಹಾಕುವ, ಯಾಕಂದರೆ ಮಿಕ್ಸಿ ಜಾರ್ ಆಲ್ರೆಡಿ ನಮ್ಮದು ಕಡ್ದಿದ್ದುಂಟಲ್ವಾ, ವೇಸ್ಟ್ ಹಾಕಿ ಹಾಕ್ಲಾ? ಅದಕ್ಕೆ ಹಾಕಿ. ಸೊ ಎಷ್ಟು ಹಾಕಬೇಕು ನೋಡ್ಕೊಳ್ಳಿ. ಆಯಿತು. ಬೇಕಾ? ಒಂದು ಸ್ವಲ್ಪ ಹಾಕಿ. ಸಾಕು. ಇದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೆ ರುಚಿಗೆ. ಕಸೂರಿ ಮೇಥಿ. ನಾನಿದು ಕಸೂರಿ ಮೇಥಿ ಇದು ಡೈರೆಕ್ಟ್ ಹಾಕ್ತಾ ಇದ್ದೇನೆ. ಇಲ್ಲಾಗಿದ್ರೆ ಮೆಂತ್ಯ ಸೊಪ್ಪನ್ನು ನಾವು ತಂದು ತೊಳೆದು ಚಾಪ್ ಮಾಡಿ ನಾನು ಫ್ರೈ ಮಾಡಿದೆ ಅಲ್ಲ, ಅದರೊಟ್ಟಿಗೆ ಫ್ರೈ ಮಾಡಿ ಹಾಕಿದ್ರು ಸಹ ಆಗ್ತದೆ. ಅದು ಆ ರೀತಿ ಸಹ ಹಾಕ್ಬೋದು. ಇದು ಸ್ವಲ್ಪ ಬೇಯಲಿ ಸುಕನ್ಯಾ. ಕ್ಲೋಸ್ ಮಾಡುವ ಲಿಡ್.
ಅಂದರೆ ಆ ಕಾರ್ನ್ ಬೇಯಬೇಕು, ಸ್ವಲ್ಪ ಕಾರ್ನ್ ಬೇಯಬೇಕು. ಸೊ ಇದಿಷ್ಟು ಆದರೆ ಆಯಿತು. ಆಯಿತು, ಫಿನಿಶ್. ಓ, ಅದು ಟ್ವಿಸ್ಟಿಂಗ್ ಉಂಟು, ಇನ್ನೂ ಟ್ವಿಸ್ಟ್ ಉಂಟು. ಹೌದು, ಫೈನಲ್ ಟಚ್ ಇದೆ ಅದಕ್ಕೆ. ಸೊ ಬಹುಶಃ ಇದು ಹೆಚ್ಚಾಗಿ ನನಗೆ ನೋಡ್ತಾ ಇರುವಾಗ ಇದು ಚಪಾತಿ, ರೋಟಿ, ನಾನ್, ಪರಾಠ ಇದು ಜಾಸ್ತಿಯಾಗಿ ಅಂದರೆ ಸ್ವೀಟ್ ಕಾರ್ನ್ ಅಂಥದ್ದೆಲ್ಲ ರಾಜಸ್ಥಾನಿ ಆ ಟೈಪಲ್ಲಿ ಸ್ವಲ್ಪ ಡಿಶಸ್ ಆ್ಯಡ್ ಮಾಡ್ಬೋದು. ಆಗಿದೆ ಸುಕನ್ಯಾ, ಬೆಂದಿದೆ ಇದು. ವೆರಿ ಥಿಕ್ ಗ್ರೇವಿ ರೆಡಿ. ತಿಕ್ಕಿದೆ. ಇದಕ್ಕೆ ನಾವು ಪನ್ನೀರನ್ನು ಫ್ರೈ ಮಾಡಿದ್ವಲ್ವ ಅದು ಆ್ಯಡ್ ಮಾಡುವ. ಇದಕ್ಕೆ ನಾನು ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೀನಿ, ಸ್ಪೂನ್ ಕೊಡಿ. ಸೊ ಎಕ್ಸ್ಟ್ರಾ ಆ್ಯಡೆಡ್ ಟೇಸ್ಟ್ ಆ್ಯಂಡ್ ಆ ಒಂದು ಸ್ವೀಟ್ನೆಸ್ಸಿಗೆ. ಈಗಂತೂ ನೋಡುವಾಗ ಥೇಟಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬರುತ್ತೆ. ಸ್ವಲ್ಪ ಒಂದು ಕುದಿ ಬರಲಿ. ಆಗಿದೆ ಇದು. ಜಸ್ಟ್ ಒಂದು ಬಬಲ್ಸ್ ಹೌದು, ಬಬಲ್ಸ್ ಬರೋದು. ಅಂದರೆ ನಾವೀಗ ಪನ್ನೀರೆಲ್ಲ ಹಾಕಿದ್ದೇವಲ್ವಾ, ಅದು ಮಸಾಲೆ. ಫ್ರೆಶ್ ಕ್ರೀಮ್ ನಾವು ಬೇಕಿದ್ರೆ ನಾವು ಸರ್ವ್ ಮಾಡುವಾಗಲೂ ಹಾಕಿ ಕೊಡುವ. ಡನ್. ಗ್ಯಾಸ್ ಆಫ್ ಮಾಡಿ. ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಹೇಳಿದಾಗೆ. ಬಿಸಿ ಬಿಸಿಯಾದ ಸ್ವೀಟ್ ಕಾರ್ನ್ ಪನ್ನೀರ್ ಗ್ರೇವಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಅರೋಮ್ಯಾಟಿಕ್, ಚಪಾತಿ ಪೂರಿಗಂತೂ ಹೇಳಿ ಮಾಡ್ತಿದ್ದಂಥ ಒಂದು ಗ್ರೇವಿ, ಒಳ್ಳೆ ಅರೋಮಾ ಬರ್ತಾ ಇದೆ. ಸೊ ಸ್ವೀಟ್ ಕಾರ್ನ್ ಆ್ಯಂಡ್ ಪನ್ನೀರ್ ಗ್ರೇವಿ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಸ್ವೀಟ್ ಕಾರ್ನ್ ಪನ್ನೀರ್ ಮಸಾಲ ತಯಾರಿಸುವ ವಿಧಾನ. ಮೊದಲಿಗೆ ಹೆಚ್ಚಿದ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಪನ್ನೀರ್ ತುಂಡುಗಳನ್ನು ಹೊಂಬಣ್ಣ ಬರುವವರೆಗೂ ಹುರಿದಿಟ್ಟುಕೊಳ್ಳಿ. ಆನಂತರ ಜೀರಿಗೆ, ಚಕ್ಕೆ, ಲವಂಗ, ಪತ್ತ ಹಾಗೂ ಏಲಕ್ಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಮಸಾಲೆಯನ್ನು ಹುರಿಯಿರಿ. ಬಳಿಕ ಟೊಮ್ಯಾಟೊ ಪ್ಯೂರಿ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿದು ಬೇಯಿಸಿ. ಆ ಬಳಿಕ ಅರುಣ ಗರಂ ಮಸಾಲಾ ಪುಡಿ, ಮೆಣಸಿನ ಪುಡಿ, ಅರಶಿನ ಪುಡಿ, ಸ್ವೀಟ್ ಕಾರ್ನ್, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಕಸೂರಿ ಮೇಥಿ ಹಾಕಿ ಬೇಯಿಸಿ. ಮಸಾಲೆ ಬೆಂದ ನಂತರ ಹುರಿದಿಟ್ಟ ಪನ್ನೀರ್, ಫ್ರೆಶ್ ಕ್ರೀಮ್ ಹಾಕಿ ಒಂದು ಕುದಿ ಬರುವವರೆಗೂ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಸ್ವೀಟ್ ಕಾರ್ನ್ ಪನ್ನೀರ್ ಮಸಾಲ ಚಪಾತಿ, ರೋಟಿಯೊಂದಿಗೆ ಸವಿಯಲು ಸಿದ್ಧ. ಮೇಡಮ್, ಕಟ್ಲೆಟ್ ಇಸ್ ವೇಟಿಂಗ್. ರೆಡಿ ಟು ಈಟ್. ಇಟ್ಸ್ ರೆಡಿ ಟು ಈಟ್. ತಗೊಳ್ಳಿ, ಟೇಸ್ಟ್ ನೋಡಿ. ನೀವು ಮಾಡಿ ಟೇಸ್ಟ್. ನಾನು ನೋಡ್ತೀನಿ, ನೀವು ಆಮೇಲೆ ಒಳ್ಳೇದಾಗಿದೆ ಅಂತಾದರೆ ನಾನು ನಿಮಗೆ ಯಾವುದೂ ಸಿಗ್ಲಿಕ್ಕಿಲ್ಲ. ವಂಡರ್ಫುಲ್. ಸಾಸ್ ಬೇಕಾಗುತ್ತಾ? ಗೊತ್ತಾಗತ್ತಾ ಫಿಶ್ ಅಂತೀವಿ. ಸೂಪರ್. ಅರೋಮಾ ಗೊತ್ತಾಗುತ್ತೆ, ಅರೋದಲ್ಲಿ ಗೊತ್ತಾಗುತ್ತೆ. ಅದು ಯೂಶ್ವಲಿ ಮೀನು ಫ್ರೈ ಆಗ್ತಾ ಇದ್ರೆ ಸೆಳಿತಾ ಇರುತ್ತೆ. ಹೌದು. ಸೊ ಕಮ್ ಆ್ಯಂಡ್ ಈಟ್ ಮೀ ಅಂತ. ಇದು ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಮಧ್ಯದಲ್ಲಿ ಆ ಬೈಟ್ ಗ್ರೀನ್ ಚಿಲ್ಲಿ. ಹಾಂ, ಸೂಪರ್, ಆಸಮ್. ಥ್ಯಾಂಕ್ ಯು. ಮೈಂಡ್ ಬ್ಲೋಯಿಂಗ್. ಸೊ ಇದು ಟೇಸ್ಟ್ ನೋಡುವ, ತೊಳಿ. ಪನ್ನೀರ್ ಆಗಲೇ ಹೇಳಿದಾಗ ಚಪಾತಿ, ರೋಟಿ, ಪರಾಠ, ನಾನ್, ಎಸ್ಪೆಷಲಿ ನಾನ್ ರೋಟಿಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆ್ಯಂಡ್ ಒಳ್ಳೆ ಸ್ಪೈಸಿ, ಆ್ಯಂಡ್ ಆ ಮಧ್ಯದಲ್ಲಿ ಒಂದು ಸ್ವೀಟ್ ಕಾರ್ನ್ ಒಂದು ಕ್ರಂಚ್ ಆ್ಯಂಡ್ ಸ್ವೀಟ್ನೆಸ್.
ಆಸಮ್. ಥ್ಯಾಂಕ್ ಯು. ಎರಡು ರೆಸಿಪಿನೂ ಕೂಡ ಸೂಪರ್, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು, ನಿಮ್ಗೆ ಇಷ್ಟ ಆದರೆ ಆಯಿತು. ಸೊ ನಿಮ್ಮದು ಇನೋವೇಟಿವ್ ರೆಸಿಪೀಸ್ ನನಗೆ ಇದಕ್ಕೆ ಖುಷಿ ಆಗೋದು, ತುಂಬ ಚೆನ್ನಾಗಿದೆ. ಸೊ ಇನೋವೇಟಿವ್ ರೆಸಿಪೀಸ್ ಆಸಮ್, ತುಂಬ ಟೇಸ್ಟಿಯಾಗಿದೆ, ನನಗಂತೂ ತುಂಬ ಹಿಡಿಸ್ತು. ಒಳ್ಳೆ ರುಚಿಕರವಾದಂಥ ಅಡುಗೆ ಹೇಳ್ಕೊಟ್ಟಿದ್ದಕ್ಕೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೇನೆ ಸಂತೋಷ್ ರೈಸ್ ಇವರ ವತಿಯಿಂದ 2 ಸ್ಟಾರ್ ಸ್ಪೆಷಲ್. ಜೊತೆಗೇನೆ ಲವ್ಮಾ ಬ್ಯೂಟಿ ಸೋಪ್ ಆ್ಯಂಡ್ ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್ ಇವರ ವತಿಯಿಂದ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸುಕನ್ಯಾ. ಇದೇ ರೀತಿ ಇನ್ನೋವೇಟಿವ್ ರೆಸಿಪೀಸ್ ಟ್ರೈ ಮಾಡ್ತಾ ಇರಿ, ಬಂದು ಹೇಳ್ಕೊಡ್ತಾ ಇರಿ. ಆಯಿತು ಸುಕನ್ಯಾ. ಥ್ಯಾಂಕ್ ಯು. ಫಿಶ್ ಕಟ್ಲೆಟ್ ಅಂತೂ ಆಸಮ್ ಆಗಿ ಆಗಿದೆ, ವೆರಿ ಟೇಸ್ಟಿ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಲೇಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.